ಆಗಮಿಸಿರುವಂತಹ ಎಲ್ಲ ಬಂಧುಗಳಿಗೆ, ಮಿತ್ರರುಗಳಿಗೆ, ಹಿತೈಷಿಗಳಿಗೆ ಚಂದ್ರಶೇಖರ್ ಅವರ ಮನೆಯವರು ಮತ್ತು ಕುಟುಂಬದ ಪರವಾಗಿ ಮೊದಲಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಚಂದ್ರಶೇಖರ್ ಉಮಿಗದ್ದೆ ಅವರ ಬಂಧುಗಳಿದ್ದಾರೆ, ಅವರ ಕುಟುಂಬದವರಿದ್ದಾರೆ, ಮನೆಯವರು, ಕುಟುಂಬದವರು, ಬಂಧುಗಳು ಮತ್ತು ಅವರ ವ್ಯವಹಾರ ಕ್ಷೇತ್ರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿದ್ದಂಥ ಎಲ್ಲರೂ ಕೂಡ ಇವತ್ತು ನಾವೆಲ್ಲ ಸೇರಿದ್ದೇವೆ. ನಾನು ಅವರ ಉದ್ಯೋಗ ಕ್ಷೇತ್ರದಲ್ಲಿ ಇದ್ದುಕೊಂಡು ಅವರ ಸಹೋದ್ಯೋಗಿರುವಂಥ ಸುದ್ದಿ ಬಳಗದಲ್ಲಿರುವಂತಹ ಉಮೇಶ್. ಮೊದಲಾಗಿ ಅವರ ಎರಡು ಮಾತುಗಳು. ನಮ್ಮ ಜೊತೆಗೆ ಅವರು ಉದ್ಯೋಗ ಕ್ಷೇತ್ರದಲ್ಲಿ ಅವರ ಕುಟುಂಬದ ಹಿರಿಯರಾದಂತಹ ಗಣೇಶನ ಕುಮಾರ್ ಬಾಬುಗೌಡ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರ ಕುಟುಂಬಸ್ಥರ ಸಮ್ಮುಖದಲ್ಲಿ ಬಹುಶಃ ಒಬ್ಬ ಅಜಾತ ಶತ್ರು ಎನ್ನುವಂತಹ ಒಂದು ಪದಕ್ಕೆ ಅಕ್ಷರಶಃ ಬದುಕಿ ಬಾಳಿದವರು ನಮ್ಮ ಚಂದ್ರಣ್ಣ. ನಾವು ಚಂದ್ರಣ್ಣ ಅಂತಲೇ ಕರೀತಾ ಇದ್ದದ್ದು ನಮ್ಮ ಕಚೇರಿಯಲ್ಲಿ. ಎಲ್ಲರೂ ಕೂಡ ಅವರೊಬ್ಬ ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದರೂ ಕೂಡ ಪತ್ರಿಕೆಯ ಆರಂಭದಿಂದಲೂ ಅಂದರೆ ಕಳೆದ 34 ವರ್ಷಗಳಲ್ಲಿ ಅವರು ಸುದ್ದಿ ಬಳಗದಲ್ಲಿ ತಮ್ಮ ಔದ್ಯೋಗಿಕವಾದಂತಹ ಕೆಲಸವನ್ನು ನಿರ್ವಹಿಸಿದವರು. ಬಹಳಷ್ಟು ನಿಷ್ಕಲ್ಮಶ ಮನಸ್ಸು, ಪ್ರಾಮಾಣಿಕತೆ ಇವೆಲ್ಲದಕ್ಕೂ ಕೂಡ ನಮ್ಮ ಕಚೇರಿಯಲ್ಲಿ, ನಮ್ಮ ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಮಂಗಳೂರು ಎಲ್ಲ ವಿಭಾಗಗಳಲ್ಲೂ ಕೂಡ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿತ್ವಕ್ಕೆ ಒಂದು ಹೆಸರು ಅಂತ ಹೇಳಿದ್ರೆ ಅದು ಚಂದ್ರಶೇಖರ್ ಅವರಾಗಿದ್ದಾರೆ. ಬಹುಶಃ ಅವರ ಪತ್ರಿಕೆಯ ಆರಂಭದಲ್ಲಿ ಅವರು ಹೇಗಿದ್ರು, ಇತ್ತೀಚಿಗಿನವರಿಗೆ ಕೂಡ ಬಹುಶಃ ಇವತ್ತು ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಮಂಗಳೂರಿನಲ್ಲಿ ಸಾಕಷ್ಟು ಮಂದಿ, ನೂರಾರು ಮಂದಿ ಉದ್ಯೋಗವನ್ನು ಪಡ್ಕೊಂಡು ಆ ಸುದ್ದಿ ಕಚೇರಿಯಲ್ಲಿ ಕೆಲಸವನ್ನು ಮಾಡುವಂತಹ ಅನೇಕರಿದ್ದಾರೆ. ಇವತ್ತು ಅನೇಕ ಮಂದಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಂತಹ ಡಾಕ್ಟರ್ ಅವರಿದ್ದಾರೆ. ಬಹುಶಃ ಇವತ್ತು ಡಾಕ್ಟರ್ UP ಶಿವಾನಂದರವರ ಒಂದು ಪತ್ರಿಕೆ ಇವತ್ತಿಷ್ಟು ಬೆಳೆಯುತ್ತಾ ಇರಬೇಕಾದ್ರೆ ಅದರಲ್ಲಿ ಪ್ರಮುಖವಾಗಿ ಪಾತ್ರವನ್ನು ನಿರ್ವಹಿಸಿದವರು ಕೂಡ ಚಂದ್ರಶೇಖರ್ ಅವರು, ನಮ್ಮ ಚಂದ್ರಣ್ಣ. ಬಹುಶಃ ಒಂದು ಶೀಟ್ನ, ಒಂದು ಹಾಳೆಯ ಪತ್ರಿಕೆಯಲ್ಲಿ ಆರಂಭವಾದಂತಹ ಸಂದರ್ಭದಲ್ಲಿಯೂ ಕೂಡ ಹಗಲು ഇരുಳು, ನಾವು ಸುಮ್ಮನೆ ಅದನ್ನು ಹೇಳುವಾಗಿಲ್ಲ, ಬಾಯಲ್ಲಿ ಮಾತ್ರ ಅಲ್ಲ, ಹಗಲು ഇരുಳು ಶ್ರಮ ಅಂತ ಏನು ಹೇಳ್ತೇವೆ ಅದಕ್ಕೆ ಬಹುಶಃ ಅಕ್ಷರಶಃವಾಗಿ ದುಡಿದವರು ಪತ್ರಿಕಾ ಕ್ಷೇತ್ರದಲ್ಲಿ ಚಂದ್ರಣ್ಣ. ಬಹುಶಃ ಅವರು ಆ ರೀತಿಯಲ್ಲಿ ಶ್ರಮಜೀವಿಯಾಗಿ ದುಡಿದಿದ್ದರಿಂದ ನಾವು ಇವತ್ತು ಇತ್ತೀಚೆಗೆ ಬಂದಂತಹ ನಾವುಗಳು ಒಂದು ಕಚೇರಿಯಲ್ಲಿ ಉದ್ಯೋಗವನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ ಎನ್ನುವಂತಹ ಒಂದು ಸಾರ್ಥಕವಾದಂತಹ ಮನೋಭಾವವನ್ನು ನಮ್ಮೆಲ್ಲ ಸಿಬ್ಬಂದಿಗಳ ಪರವಾಗಿ ನಾನು ಹೇಳ್ತಾ ಇದ್ದೇನೆ. ಅಂತಹ ಒಬ್ಬ ವ್ಯಕ್ತಿತ್ವ ನಮಗೆ ಇನ್ನೂ ಸಿಗ್ಲಿಕ್ಕೆ ಬಹಳ ಕಷ್ಟ ಇದೆ. ಮೊನ್ನೆ ಅವರನ್ನು ಕಳ್ಕೊಂಡಾಗಲೂ ಕೂಡ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಕೂಡ ಎಲ್ಲರೂ ಕೂಡ ಮೌನ ವದನರಾಗಿದ್ರು, ಯಾವುದು ಕೂಡ ಮಾತನಾಡುವಂತಹ ಇದು ಇರಲಿಲ್ಲ. ಅವರ ಮನೆಗೆ ಹೋದಾಗಲೂ ಕೂಡ ಅವರಿಗೆ ಧೈರ್ಯದ ಮಾತುಗಳನ್ನು ಹೇಳುವಾಗಲೂ ಕೂಡ ಅವರಿಗೂ ಗೊತ್ತಿತ್ತು, ಅವರು ಅದನ್ನು ಸ್ವೀಕರಿಸ್ತಾ ಇರಲಿಲ್ಲ. ಬಹುಶಃ ಅವರು ಅದನ್ನು ದೇವರಲ್ಲಿ ಮೊದಲಾಗಿ ಸ್ವೀಕರಿಸಿದ್ರು ಏನೋ ಗೊತ್ತಿಲ್ಲ. ಆದ್ರೆ ಅವರಲ್ಲಿ ಕೂಡ ಮೌನತೆ ಇತ್ತು. ಬಹುಶಃ ನಮ್ಮೊಳಗಿದ್ದಂತಹ ಒಂದು ಬಾಂಧವ್ಯತೆ, ಅವರು ಮ್ಯಾನೇಜರ್ ಆಗಿದ್ರು ಕೂಡ, ನಮ್ಮ ಕಚೇರಿಯ ವ್ಯವಸ್ಥಾಪಕರಾಗಿದ್ರು ಕೂಡ, ನಾವು ಅವರ ಕೈ ಕೆಳಗಿದ್ದಂತಹ ಉದ್ಯೋಗಿಗಳಾಗಿದ್ರು ಕೂಡ ನಮ್ಮೊಳಗೆ ಅವರು ಮ್ಯಾನೇಜರ್, ಉದ್ಯೋಗಿ ಅಂತ ಇರಲಿಲ್ಲ. ಬದಲಾಗಿ ಅವರು ಒಂದು ಪರಸ್ಪರ ಸೌಹಾರ್ದತೆ, ಅಣ್ಣ ತಮ್ಮಂದಿರಾಗಿ ಇದ್ದಂತಹ ಒಂದು ವ್ಯಕ್ತಿತ್ವ ಅವರದು. ಅಂತಹ ಚಂದ್ರಣ್ಣನನ್ನು ಇವತ್ತು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಸದ್ಗತಿಸಲಿ ಎನ್ನುವುದಾಗಿ ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಮಂಗಳೂರು ಎಲ್ಲ ಸುದ್ದಿ ಬಳಗದ ಎಲ್ಲರ ಪರವಾಗಿ, ಅವರ ಸಹೋದ್ಯೋಗಿಗಳ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಮುಂದಕ್ಕೆ ಅವರ ಕುಟುಂಬದ ಹಿರಿಯರಾಗಿರುವಂತಹ ಬಾಬುಗೌಡ ಗಣೇಶನ ಕುಮೇರು ಅವರು ಅವರ ಬಗ್ಗೆ ನುಡಿನಮನ ಮಾಡಬೇಕಾಗಿ ಕೇಳ್ಕೊಳ್ತಾರೆ. ಉಮಿಗದ್ದೆ ಚಂದ್ರಶೇಖರ ಗೌಡ್ರು ಏನ ಮಿತ್ತಿಗೆ ಒಂಜಿ ರಡ್ಡು ಪಾತ್ರ ಪಂಡ್ರೋಡು ಎಂಕಲೆ ಕುಟುಂಬದ ಪರವಾದದ್ದು ಅಂಡದು ದುಂಬು ಬತ್ತೆ. ಚಂದ್ರಶೇಖರ ಗೌಡ್ರು ರಾಮಣ್ಣ ಗೌಡ್ರು ಅಂಚನೆ ಲಕ್ಷ್ಮಿ ದಂಪತಿ ಆಯ್ನಂಚಿನ ಆರ್ನ ಬಾಲೆಲು ಮೂಜಿ ಜನ ದುಂಬದ ಈಶ್ವರ ಗೌಡ್ರು ಅಂಚನೆ ಎರಡನೇದ ಚಂದ್ರಶೇಖರ ಅತ್ತಂದೆ ಶಿವಮ್ಮ ಪನ್ಪುಣ ಒಂಜು ಪೊಣ್ಣು ಐನೆ ಕುದ್ಕುಳ್ಳಿ ಅಂಚಿ ಕೊರ್ದು ಮದ್ಮೆ ಮಂತದ ಆರ್ಲಂ ವ್ರತ ಹತ್ತೇರಿ
ನಂತರ ಬೇರೆ ಚಂದ್ರಶೇಖರ ಗೌಡರು ಡಿಗ್ರಿ ಪಡೆದು ಸುದ್ದಿ ಸಂಸ್ಥೆಗೆ ಸೇರಿಯರು, ಸುದ್ದಿ ಬಳಗದ ಒಟ್ಟಿಗೆ ಸೇರಿದು ಅವೇ ಇತ್ತವರಿಗೆ ಪಂಡೇರಿ 34 ವರ್ಷ ಎಂಕಲೊಟ್ಟಿಗೆ ಬೆರೆಯರು ಎಂದು ಪಂಡದು. ಆನಗ ಭಾರಿ ಸಂತೋಷದ ವಿಷಯ. ಈತ ವರ್ಷ ಕಾಲ ಈ ಸಂಸ್ಥೆಡಾರು ಬೇಲೆ ಮಂತದು ಒಂಜಿ ಈತನೆಡ ಕಪ್ಪು ಚುಕ್ಕೆ ಬತ್ತೀಜಿ ಇಂದು ಅನ್ಪಣವು ಓ ಮಲ್ಲ ಹೆಮ್ಮೆದ ವಿಷಯ ಈ ಕುಟುಂಬವು. ಅಂಚ ಆರು ಏತ അതിന് ഇരട്ട് ആരെಗೆ ಒಂಜಿ ಸೌಖ್ಯ ಅದು ಸುದ್ದಿ ಸಂಸ್ಥೆ ತಾರೆ ಕೊಂಡೋದು ಇಂಬಿಯರಿ ಪ್ರಾಮಾಣಿಕತೆ ಜವನ ಎಂದು ಬಂದದು ಆರೇ ಕೊಡೋದು ಮರ್ದು ಮಾಡ್ತೀರಿ. ಆ ಕಾಲೋಡು ಮಾತಂತೆ ಪೈಸದ ಅಡಚಾನಿ ಇತ್ತು, ಆ ಅಡಚಾನಿನ 6 ಲೆಕ್ಕ ಬಂತೀಜೇರಿ ಆ ಬರ್ತಡು ಕಲ್ಪಾದು ಒಂದು ಮರ್ದು ಬಂತದು ಸರಿಯಾಂಡು ಎಂದು ಮನ್ಪಣ ಎಂಕಲೆ ಮಾತಂತ ಸಂತೋಷ ಇತ್ತು. ಆಂಡ ಅವು ಅಂಚನೆ ಇತ್ತಿನದು ಅನ್ನೋ ಗೊಂತು ಎಂಕಲೆಗೆ ಇತ್ತೆ ತಿಳುವಳಿಕೆ ಇತ್ತೆ ಬರ್ಪುಂಡು ತಾನೆ ಮಂಡ ಇತ್ತಂಜಿ ಹೆಚ್ಚು ಕಡಿಮೆ ಅಂಜಿ 7-8 ತಿಂಗಳು ಅತಿ ಜೋರಾಂಡು ಅತಿ ಜೋರಾದ ಮರ್ದು ಮಂತೊಂದು ಇತ್ತೇರು. ಕೆಲವು ಬೆಳ್ತಂಗಡ್ದ ಮರ್ದು ಅಂಚನೆ ಸುಳ್ಯದ ಮರ್ದು ಇಂಚ ಮಾತ ಮರ್ದು ಮಂತೋ ಇತ್ತೇರು. ಮರ್ದು ಮಂತಲ್ಲ ಅವು ಕಡೆ ಕಾರಣಗ ಫಲಿತೆ ಬರ್ತೀಜಿ ಸರ್ವ ವೀಕಾಂಡು ತಿನ್ನಂದೆ ತಿನ್ಪುಣ ಅಂಚಿನ ಯೋಗ ಇದ್ದಾಂಡು ಅಪ್ಪಗ ಆತ ವೀಕಾಂಡು ವೀಕಾಯಿನ ಬರ್ತೋಡು ಎಂಕಲ ಮಾತ ಪೋದು ತುಯ್ಯೋ ದಾಯ್ತ ವಿಷಯ ತೂಪಣಗ ಮಿತ್ತು ಬೇರ್ನ ಲೆಕ್ಕ ಇದ್ದೀದು ಅನ್ಪಣ ಒಂಜಿ ಎಂಕಲೆಗೆ ದೃಢ ಅಂಡು ಅಂಚ ಆರು ಸುದ್ದಿದಾರ್ಲ ದನಿಲ ಬತ್ತದು ತೂಂದಿತ್ತರಿಗೆ ಅಂಡೆ ಅವು ಬಾಮಲ್ಲ ವಿಷಯ ಅಂಚ ತುಲೆ ಮುರಾಡಿಗೆ ಅಣಗ ಯಪ್ಪ ಕೋಡೆಗೆ 14 ಇನಿಕ್ಕೆ 17 ದಿನ ಅಂಚ ಇನಿತ ದಿನ ಚಂದ್ರಶೇಖರ ಗೌಡ್ರನ ಒಂಜಿ ಔತಣ ಕೂಟ ಮಣ್ಪೋಡು ಅಂಚ 6 ಕೊಡು ಮಂತದ ದಾನ ಮಣ್ಪೋಡು ಒಂದು ಮಣ್ಪಣ ಕುಟುಂಬದ ಹಿರಿಯಾಗಲು ಕೊಡ್ದು ಐನು ನಿರ್ಣಯ ಮಂತದ ಮಂತೇರು ಅಂಚ ನಿರ್ಣಯ ಮಂತ್ರೇಡು ಏನು ಪನ್ನೆಡಿ ಹೆಚ್ಚು ಕಡಿಮೆ ಇತ್ತನಲ್ಲ ಆ ಹೆಚ್ಚು ಕಡಿಮೆ ಬಿಡುವತ್ತದು ಈ ಭೋಜನ ಮಾತಾರಲ್ಲ ಸ್ವೀಕಾರ ಮಂತೊಂದು ಆರ್ನ ಒಂಜಿ ಪೂತ ಪುರ್ಪ ಪಾಡ್ದು ಆರೆಗೆ ಒಂಜಿ ನಮನ ಮನ್ಪೊಡು ಒಂದು ಮಾಡಿದ್ರೆ ಮಾತ ಸಭೆ ಕೆರಟ ಏನು ಕೇಳೋಣ. ಚಂದ್ರಶೇಖರ್ ಅವರು ಸುದ್ದಿಯಲ್ಲಿ ಇದ್ದರೂ ಕೂಡ ಬಹುಶಃ ಹೊರಗಿನ ಇದರಲ್ಲೂ ಕೂಡ ಅತ್ಯಂತ ವ್ಯವಹಾರ ಕ್ಷೇತ್ರದಲ್ಲಿ ಬೆಳೆದು ಬಂದವರು. ಸಾಮಾಜಿಕವಾಗಿಯೂ ಕೂಡ ಅವರು ತೊಡಗಿಸಿಕೊಂಡವರು. ಹಾಗಾಗಿ ವ್ಯವಹಾರ ಕ್ಷೇತ್ರದಿಂದ ಮತ್ತು ಸಾಮಾಜಿಕ ಹಿನ್ನೆಲೆಯಲ್ಲಿ ಜಾನ್ ಕುಟಿನ ಸರ್ ತಾವು ಅವರ ಬಗ್ಗೆ 2 ನುಡಿ ನಮನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದೆ. ಚಂದ್ರಶೇಖರ ಗೌಡರು ಬೊಕ್ಕ ಎಂಕ್ ಸುಮಾರು 30 ವರ್ಷದ ಒಡನಾಡಿಕೆ. ಮನುಷ್ಯರಾಯನ ಎಂಕ್ಲು ಮಾತ ದೇವರನ್ನ ಸೃಷ್ಟಿ ಒಳ್ಳೆ ನಂಬ ಉಂಟು ಅಣ್ಣ ದೇವರು ಇಂಚದ ಮಲ್ತೇರು ಪಡುವ ಪ್ರಶ್ನೆಗೆ 6 ಉತ್ತರ ಕೊಡ ಆ ದೃಷ್ಟಿಯಿಂದ ಆರೋಪಣ ಪೂಜಿ ದಯಪಂಡ ಚಂದ್ರಶೇಖರ ಗೌಡ್ರನ ಮರಣದ ವಾರ್ತೆ ಕೇಳಿನ ಕೂಡಲೇ ಇಂಚ ಕೂಡಲೇ ಪ್ರಶ್ನಾರ್ಥ ಚಿಹ್ನೆ ಬರ್ತದೆ ಅಂಗಡಿ ಇನ್ನು ಪಂಡೇರ್ಯಾರ ಹೌದಾನೆ ಅಂಚ ದಾಯ ಇಂಚ ಅನ್ಕೊಂಡು ಬೊಕ್ಕ ಹೆಂಗೆ ಕೆಲವು ವಿಷಯ ಗೊತ್ತಿದೆ ತೊಂದರೆಗೆ ಪಂಡ ಈ ವ್ಯಕ್ತಿದ ಬಗ್ಗೆ ಇತರ ಲೋಬ್ರೆ ಪಂಡೇರಿ ಬಳಗದಾರು ಅಜಾತು ಶತ್ರು ಉಂಡದು ಎಂದು ಲಕ್ಷಡು ಒರಿಪುಣ ಎಂಕ್ಲ ಮತ ಅಂಚತ್ತ ಎಂಕ್ಲು ಶತ್ರುನೇ ಒಂಜತ್ತ ಒಂಜಿಡಿ ಇಷ್ಟಡು ಆಣ ಚಂದ್ರಶೇಖರ ಗೌಡರು ಅಜಾತ ಶತ್ರು ಈ ಭೂಮಿಡು ಅವ್ರ ಬದುಕಿಯರು ಅವ್ರ ತೋಜಿಯರು ಆಳ ಮಸ್ತ್ ವಿಷಯನ ಅವ್ರು ಬಿಡ್ತು ಹೋಗ್ತಾರೆ ಅವನ್ನ ಅಭಿಮಾನ ಪಡೆಯೋಡು ఆయన ಶೀಲಾವತಿ ಅಮ್ಮ ಮಗ ರೋಹಿತ್
ನಿಖಿಲ್ ಸಂತೋಷ ಹೊಡೆದ ಬಂಡ ನಿಖಿಲ್ ಗಂಜಿನ ಒಂದು ಯೋಗ್ಯ ಅಮ್ಮೆ ಕೊರ್ನ ಆ ಅಮ್ಮೆ ಮಲ್ತನ ಕಾರಬಾರ ಮಾತು ಹೆಂಗೆ ನೆನಪು ಅನ್ಬೋ ಹೆಂಗೆ ಒಪ್ಪು ಅನ್ಬೋ ನಾನು ಏರಿಯಾಕ್ಕೆ ಅಂಚಿನ ಅಮ್ಮೆ ತಿಕ್ಕಾಯರು ಅಲ್ಲಾರು ತಲ ಬುಡ್ತು ಬೋತೀರಿ ಐನ್ ನಿಖಿಲ್ ನೆನಪದಿರ್ಲಿ ನಿಖಿಲ ಮುಂದಿನ ಜೀವನ ಸಾಕ್ಸಾರಿ ಅಂಚೆ ಹೆಚ್ಚಿ ಅಲ್ಲ ಪಣೆರ ಬೋಬುಜಿ ಆರ್ಲ ಹೆಂಗೆ ಶಿವಾನಂದಿರಲ್ಲ ಎಬೋಲ ಎಪ್ಪಲ ಅಪಾಗಪಾಗ ಎಲ್ಲ ಅಂಗಡಿತಿದ್ರು ಮಾರ್ಗ ರಾಜ ರಸ್ತೆಳು ಒಟ್ಟಿಗೆ ನಡೆದು ಒಪ್ಪನೆ ಅನ್ನ ಪೋಲತ್ತು ಹೊಂದಿತ್ತೆ ಎಂಚೆ ಒಂಜಿ ಖುಷಿ ಹೋಗಿತ್ತಿಲ್ಲ ಶಿವಾನಂದರು ಈತ ಮಲ್ಲ ಜನ ಆರು ನೋಟಿ ಕೆಲಸ ಮಲ್ಪುನ ಪಾಪದ ನರಮಾನ್ಯನ ಇಷ್ಟೇ ಗೌಡ್ರು ಎಪ್ಪಲ ಒಟ್ಟಿಗೆ ಪಾತರು ಒಂದು ಹೋಯ್ತು ಖುಷಿ ಪಡುತ್ತಿತ್ತೆ ಅಣ್ಣ ಒಂಜಿ ಪ್ರಶ್ನೆ ಎಂಚಿನ ಒಂಜಿ ಮರವೇ ಮಕ್ಕಳು ಧನಿಕ್ಕಲು ಒಕ್ಕ ಮಕ್ಕಳು ಕೆಲಸ ಈತು ಖುಷಿ ಟೂಲೇರು ಪಳ ಆರ ಬಗ್ಗೆ ಗೊತ್ತಿತ್ತು ಅಂಜಾದ ನನ್ನೆಲ್ಲ ಇನ್ನು ಒತ್ತು ಅಂಚೆ ನರವಾಣಿ ತಿಕ್ಕನ ನಮ್ಮ ಭಾಗ್ಯ ಅಂಚಾದ ಜನಕ್ಕುಲೆ ಎಂಕ್ಲ ಮತ್ತೆ ಇನ್ನು ಸೇರ್ತೋ ಆರ್ಯಾರ ಬಾಬುಗೌಡ್ರು ಪಂಡಿನ ಕ್ಲಾಸ್ಮೇಟ್ ಅದು ಬಾಬುಗೌಡ್ರೆ ಎಲ್ಲ ಒಟ್ಟಿಗೆ ಕಲ್ತಿನಾರ ಅವ್ರ ಪಂಡಿನ ಒಣಸು ಮಲ್ತು ಬೋಲಿ ಯಾರು ನೆನಪು ಒಣಸು ಮಲ್ಪೊಲಿ ಅಲ್ಲ ಐದು ಜಾಸ್ತಿ ಈ ವ್ಯಕ್ತಿ ಜೀವನಡಿ ಪುನಗ ದಾಯ್ತ ಎಡ್ಡೆ ಕೆಲಸ ಮಲ್ತಾರ ಅವು ಸಮಾಜಕ್ಕೆ ಎಂಗ್ಳು ಪರೋಡು ಅಂಚೆ ಎಂಗ್ಲ ಮಲ್ಪೋಡು ಮಲ್ತಿಂದ ಖಂಡಿತ ಆರ್ನ ಆತ್ಮಕ್ಕೆ ಶಾಂತಿ ದಾಯ್ಪು ಮಾತ್ರ ಪುಗಾರಪ್ಪ ಅಲ್ಲಿ ಯಾಂದಾಯ್ತ ಮಲ್ಪೆ ಉಂಟು ಪ್ರಶ್ನೆ ಅಂಚೆ ಅದು ಎಂಗ್ಳು ಮಾತಿರಲ್ಲ ಆರು ಲೆಕ್ಕ ಆಯ್ ಜನಲ ಅದನ್ನು ಒಂದೇ ರೀತಿಲಿ ಆರ್ನ ಗುಣ ಎಂಗ್ಲ ನಾಲ್ಕು ಮಲ್ಪರ ಪ್ರಯತ್ನ ಮಾಡ್ಬೇಕು ಅಂಚೆ ಮಲ್ತಿನ ಖಂಡಿತ ನೀನು ಪಾತಿರ್ನೇಕ್ಲ ಎಂಗ್ಳು ಮುಲ್ ಸೇರ್ನೇಕ್ಲ ಬೊಕ್ಕಾರ್ನ ಬಗ್ಗೆ ಎಂಗ್ಳು ಒಣಸ್ತಿತ್ತುನೇಕ್ಲ ಅರ್ಥ ಈ ಜನ ದಾಲ ಅರ್ಥ ಇಚ್ಚಿ ಇನ್ನು ಬತ್ತೋ ಬೊಕ್ಕ ಪೋಯು ಅಲ್ಲಿ ಮುಗಿನ ಅವು ಕತೆ ಮುಂದುವರಿಸುವುದು ಪೋದು ಅವು ನಿಜವಾದ ಕತೆ ಜೀವನದ ಕತೆ ಅವು ಈ ಭೂಮಿಡು ಬತ್ತಿನ ಪೋಯರ ಉಂಡು ಖಂಡಿತ ಆ ನಡುಟ್ಟು ಆಯ್ತಾಂಡ ಎಂಗ್ಳೊಂದು ಬುಡ್ತು ಬೋಡು ಐನಾರು ಬುಡ್ತು ಬೋತೇನೆ ಅಂಚದ ಅಭಿಮಾನ ಬಂಟೆ ಅಲ್ಲ ಪತ್ನಿಗಿಲ್ಲ ಖಂಡಿತ ಇಲ್ಲ ಅಮ್ಮೆರು ಇಂಕ್ಲ ಕಣ್ಣನಿ ಎಡ್ಡೆ ಕೆಲಸ ಮಾಡ್ತದೆ ಇತ್ತೆ ದೇವರನ್ನ ಆರ್ಡರ್ ಎಂಕ್ಲಂತ ದೇವರನ್ನ ಇಚ್ಛೆ ಪ್ರಕಾರ ದೇವರೇ ಇರಕೋರ್ನಾಗ್ಲಿ ಆ ದೇವರೇ ಇತ್ತುಕೊಳ್ತೇನೆ ಅಂಚೆ ದೇವರಿಗೆ ಫಸ್ಟ್ ಮಾಡ್ಕೊಂಡು ಜನಕ್ಕೆ ಇಂಕ್ಲಂತ ಅಂಚಾದ ಅವು ಇರುತ್ತದೆ ನಿಕ್ಲ ಸಮಾಧಾನ ಪಡೆಯಲಿ ಮುಂದಿನ ನಿಕ್ಲ ಜೀವನೋಡು ಐನ ಅಳತಂತು ಆರು ನೆನಪು ಆರು ಖಂಡಿತ ಎಂಗ್ಲ ಒಂದು ನಂಬಿಕೆ ಉಂಟು ಸೈತನೇ ಐದಲ್ಲ ಸೈಪೂಜೆ ఆయన ಆತ್ಮ ಉಂಡು ಆ ಆತ್ಮ ಸ್ವರ್ಗರ್ತ್ ಎಂಕೆಲೆ ಕಾತು ಅಕ್ಲೆಕ್ಕ ಇಲ್ಲದ ಅಕ್ಲೆ ಕಾತು ಅದು ಏರೆ ಕಾತಲ್ಲ ನಟ್ಟೊಂದು ಕೊರ್ಪುಂಡು ಆ ನಟ್ಟುನು ಎಡ್ಡೆತ್ತಿಗೆ ನಿಕ್ಲೆ ತಿಕ್ಕಡು ಬಂದು ಪಣೊಂದು ಪಿರಾಕ್ ಆತ್ಮಕ್ಕೆ ಶಾಂತಿ ಕೊರ್ಪೆ ಅಲ್ಲಿ ಕುಟುಂಬಗೂ ಆ ಸಂತಾಪ ದುಃಖ ಸಹಿಸುವಂಥ ಶಕ್ತಿ ಆ ಭಗವಂತ ಕೊರಡು ಪಡೆದು ಎನ್ನೆರಡು ಪಾತ್ರ ಮುಗಿವೆ ನಮಸ್ಕಾರ. ಮುಂದಕ್ಕೆ ಅವರು ಔದ್ಯೋಗಿಕ ಕ್ಷೇತ್ರವಾಗಿ ಸೇವೆಯನ್ನು ಸಲ್ಲಿಸಿದಂಥ ಸುದ್ದಿ ಬಳಗ ಇದರ ಎಲ್ಲ ಭಾಗದ ಪರವಾಗಿ ಸುದ್ದಿಯ ಆಡಳಿತ ನಿರ್ದೇಶಕರಾದ ಡಾಕ್ಟರ್ UP ಶಿವಾನಂದ್ ಅವರು ನುಡಿ ನಮನ ಮಾಡಬೇಕಾಗಿ ಕೇಳ್ಕೊಳ್ತಾರೆ. ಚಂದ್ರಶೇಖರ್ ಉಮಿಗದ್ದೆ ರಾಮಣ್ಣಗೌಡ ಮತ್ತು ಲಕ್ಷ್ಮಿಯವರ ಮಗನಾಗಿ ಜನಿಸಿದವರು. ಗೆಣಸಿನ ಕುಂಬೇರಿ ಕುಟುಂಬದವರು. ನಿಮಗೆಲ್ಲ ಅವರು ತನ್ನ ವಿದ್ಯಾಭ್ಯಾಸವನ್ನು ತನ್ನ ಮದುವೆ ಶೀಲಾವತಿಯೊಂದಿಗೆ ಲೇಟ್ ಚಾಮಣ್ಣಗೌಡ ಮತ್ತು ಕುಸುಮ ಅವರ ಮಗಳನ್ನು ವಿವಾಹವಾಗಿದ್ದವರು. ವಿದ್ಯಾಭ್ಯಾಸ ಸೈಂಟ್ ಫಿಲಮಿನಾ ಕಾಲೇಜಲ್ಲಿ ಮಾಡಿದ್ದಾರೆ. ವಿದ್ಯಾಭ್ಯಾಸ ಮುಗಿಸಿದ ನಂತರ 88-89ರಲ್ಲಿ ಸುದ್ದಿ ಪತ್ರಿಕೆ ಪ್ರಾರಂಭದ 88ರಲ್ಲಿ ಅದೇ ವರ್ಷ ಪ್ರಾರಂಭ ಸ್ವಲ್ಪ ದಿವಸಗಳಲ್ಲಿ ಸುದ್ದಿಯನ್ನು ಸೇರ್ಪಡೆಗೊಂಡಿದ್ದಾರೆ. ಅಂದರೆ ಹೆಚ್ಚು ಕಡಿಮೆ 36 ವರ್ಷ ಸುದ್ದಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ನೀವು ಆಲೋಚನೆ ಮಾಡಬೇಕು, ಸಂಸ್ಥೆಯಲ್ಲಿ ಸುದೀರ್ಘ ವರ್ಷ 36 ವರ್ಷ ಕೆಲಸ ಮಾಡುವುದಂದರೆ ಅದು ದೊಡ್ಡ ಸಾಧನೆ. ಯಾಕೆಂದರೆ ಆ ಸಂಸ್ಥೆಯ ಬೆಳವಣಿಗೆ ಇರಬೇಕು ಮತ್ತು ಅವರ ಬೆಳವಣಿಗೆ ಆಗಬೇಕು. ಚಂದ್ರಶೇಖರ್ ಅಂದರೆ ನಮಗೆಲ್ಲರಿಗೂ ಕೂಡ ಅವರೆಲ್ಲರಿಗೂ ಚಂದ್ರಣ್ಣ. ನನ್ನ ಮಗನಿಗೆ ಚಂದ್ರಶೇಖರ್ ಅಂಕಲ್, ನನ್ನ ಮಗಳಿಗೆ ಅಂಕಲ್. ಅಂದರೆ ಒಂದು ಕುಟುಂಬ. ಸುದ್ದಿ ಅಂದರೆ ಚಂದ್ರಶೇಖರ ಸುದ್ದಿ ಅಂತ ತುಂಬ ಸಮಯ ಕಾಲ ಇತ್ತು. ಪತ್ರಿಕೆ ಪ್ರಾರಂಭದಲ್ಲಿ 5-6 ವರ್ಷ ಒಂದು 4-5 ಜನ ಇದ್ದ ಸಮಯದಲ್ಲಿ ಪತ್ರಿಕೆಯಲ್ಲಿ ಚಂದ್ರಶೇಖರ್ ಪಾತ್ರ ಭಾಳ ದೊಡ್ಡದು. ಪತ್ರಿಕೆಯನ್ನು ಆರ್ಥಿಕವಾಗಿ ನೋಡಿಕೊಳ್ಳೋದು, ಮ್ಯಾನೇಜರ್ ಆಗಿದ್ದರು. ಆರ್ಥಿಕವಾಗಿ ಸಂಪಾದನೆ ಮಾಡುವಂಥದ್ದು, ಜಾಹೀರಾತುಗಳ ಸಂಗ್ರಹದಿಂದ ಹಿಡಿದು ಮುದ್ರಣದವರೆಗೆ ಸಂಪೂರ್ಣ ಜವಾಬ್ದಾರಿ ಚಂದ್ರಶೇಖರದಾಗಿತ್ತು. ಚಂದ್ರಶೇಖರ್ ಇದ್ದದರಿಂದ ಸುದ್ದಿ ಪತ್ರಿಕೆ ನಡೆದಿದೆ. ಪ್ರಾರಂಭದ ದಿನಗಳಲ್ಲಿ ಅವರ ಶಕ್ತಿಯ ಮೇಲೆ ನಡೆದಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ.
ಚಂದ್ರಶೇಖರ್ ಎಲ್ಲಿವರೆಗಿದ್ದರು ಅಂದರೆ ಪತ್ರಿಕೆ ಪ್ರಾರಂಭ ಆದರೆ 9 ಗಂಟೆಗೆ ಶುರು ಆದರೆ 9 ಗಂಟೆಗೆ ಅವ್ರು ಬರೋರು. ಪತ್ರಿಕೆ ಮುಗಿದ್ರೆ ರಾತ್ರಿ ಎಷ್ಟು ಗಂಟೆ ಮುಗಿದ ಕೊನೆಗೆ ಹೋಗೋರು ಅವರೇ. ಎಲ್ಲ ಮುಗ್ದ ನಂತರ ಹೋಗೋರು. ಕೆಲವು ಸತಿ ನಾವು ಪತ್ರಿಕೆ ಮಂಗಳೂರಲ್ಲಿ ಪ್ರಿಂಟ್ ಆಗ್ತಾ ಇದ್ದಾಗ ಅಲ್ಲಿ ರಾತ್ರಿ 2 ಗಂಟೆ 3 ಗಂಟೆಗೆ ಪ್ರಿಂಟ್ ಆಗ್ತಿತ್ತು. 2 ಗಂಟೆ 3 ಗಂಟೆಗೆ ಪ್ರಿಂಟ್ ಆಗಿ ಬೆಳಿಗ್ಗೆ 5 ಗಂಟೆಗೆ ಬಂದು ಮನೆಗೆ ಹೋಗಿ ಪುನಃ 9 ಗಂಟೆಗೆ ಪುನಃ ಕಚೇರಿ ಬರ್ತೀವಿ. ಆ ಕೆಲಸದ ಮೂಲಕ ಇವತ್ತು ಪತ್ರಿಕೆ ಬೆಳೆದಿದೆ. ನಿಮ್ಗೆ ಗೊತ್ತಿದೆ ಪತ್ರಿಕೆ ಬೆಳೆಸಲಿಕ್ಕೆ ಶ್ರಮ ಇದೆ ಅಂತ. ಇವತ್ತು ತಂತ್ರಜ್ಞಾನ ಇದೆ. ಇವತ್ತು ಕೆಲಸಗಳು ಸುಲಭ. ಆದರೆ ಆಗಿನ ಕಾಲದಲ್ಲಿ ಎಲ್ಲ ಫಿಸಿಕಲಿ ಪ್ರೆಸ್ಸಿನಲ್ಲಿ ಒಂದು ಪೇಪರ್ ಪ್ರಿಂಟ್ ಆಗದಿದ್ದರೆ ಅದನ್ನು ಮಿಷಿನನ್ನು ದೂಡಬೇಕಾಗಿತ್ತು. ದೂಡಿ ಪ್ರಿಂಟ್ ಮಾಡಬೇಕಾಗಿತ್ತು. ದೂಡಿ ಮಾಡಿ ಪ್ರಿಂಟ್ ಬರ್ತದೆ. ಅಂದರೆ ಎಲ್ಲವೂ ಕೂಡ ಆಗ ಕೆಲಸ ಎಲ್ಲವೂ ಕೂಡ ಭಾಳ ಕಷ್ಟದ ಕೆಲಸ ಆಗಿತ್ತು. ಆದರೆ ಚಂದ್ರಶೇಖರ್ ಎಲ್ಲಿವರೆಗೆ ಅಂತ ಹೇಳಿದರೆ, ಈಗಾಗಲೇ ಎಲ್ಲರೂ ಹೇಳಿದ್ದಾರೆ, ನಮ್ಮಲ್ಲಿ ಯಾರು ಕಚೇರಿಯಲ್ಲಿ ಯಾರಾದರೂ ಯಾರೊಟ್ಟಿಗೂ ಜಗಳ ಮಾಡದ ವ್ಯಕ್ತಿ ಇದ್ದರೆ ನಮ್ಮ ಇಡೀ 36 ವರ್ಷದಲ್ಲಿ ಮ್ಯಾನೇಜರ್ ಆಗಲಿ ಆಗದಿರುವಾಗಲಿ ಅದು ಚಂದ್ರಶೇಖರ್ ಅಂತ ಹೇಳ್ತಾರೆ. ಯಾರೊಟ್ಟಿಗೆ ಅವರು ಜಗಳ ಮಾಡಿದ್ದು ನಮ್ಗೆ ಗೊತ್ತಿಲ್ಲ. ಅಸಮಾಧಾನ ಇದ್ದಿರ್ಬೋದು. ಅಸಮಾಧಾನ ಅವರು ತೋರಿಸಿಕೊಳ್ಳುವಾಗ ಎಂದೂ ಅದನ್ನು ಮೀರಿ ಹೋಗಲಿಲ್ಲ. ಎಂದೂ ಕೂಡ ದ್ವೇಷ ಅಂತ ಇಟ್ಕೊಡ್ಲಿಲ್ಲ. ಪುನಃ ಸಮಾಧಾನ ಮಾಡಿಕೊಳ್ತಾರೆ. ಹಾಗೆ ಚಂದ್ರಶೇಖರ್ ಅಂದರೆ ವಿಶ್ವಾಸ. ನಮಗೆ ಎನಿ ಕಚೇರಿಯನ್ನು ಬಿಟ್ಟು ಹೋದರೆ, ಆರ್ಥಿಕತೆಯನ್ನು ಬಿಟ್ಟು ಹೋದರೆ, ಯಾವುದನ್ನು ಬಿಟ್ಟು ಹೋದರೂ ಕೂಡ ಚಂದ್ರಶೇಖರ್ ಇದ್ದಾರೆ ಅಂದರೆ ಅದು ಒಂದು ಗೆರೆ ಆಚೀಚೆ ಆಗುವಂತಿಲ್ಲ, ಒಂದು ಪೈಸೆ ಆಚೀಚೆ ಆಗುವಂಥದ್ದಿಲ್ಲ. ಮತ್ತು ಸುದ್ದಿಯ ಬಗ್ಗೆನೇ ಚಿಂತನೆ. 20 ವರ್ಷಕ್ಕೆ ಹಿಂದೆ ಅವರು ಒಂದು ಗೆಡ್ಡೆಯ ಅವರಿಗೆ ಬಂದಿತ್ತು. ಗೆಡ್ಡೆ ಸಾಮಾನ್ಯವಾಗಿ ಒಂದು ಕುತ್ತಿಗೆಲಿದ್ದು ಗೆಡ್ಡೆ. ಅದು ನಾವು ಯಾರು ಗಂಭೀರವಾಗಿ ತಗೊಂಡಿರಲಿಲ್ಲ. ಆದರೆ ಮಂಗಳೂರಿಗೆ ಪರೀಕ್ಷೆ ಮಾಡುವಾಗ ಅದು ಗೆಡ್ಡೆ ಥೈರಾಯ್ಡಿನ ಒಂದು ಭಾಗ, ಥೈರಾಯ್ಡ್ ಅಂತ ಭಾಗ. ಆದರೆ ಗೆಡ್ಡೆ ಥೈರಾಯ್ಡ್ನ ಗೆಡ್ಡೆ ಆಗಿದ್ರು ಕೂಡ ಅದನ್ನು ಆಪರೇಷನ್ ಮಾಡಲೇಬೇಕಂತ ಡಾಕ್ಟರ್ ಹೇಳಿದಾಗ ಅದು ತಾಗಿಕೊಂಡು ನಮ್ಮ ಸ್ವರದ ನಾಳೆ ಇದೆ, ಕುತ್ತಿಗೆಲ ಸ್ವರ ನಾಳೆ ಅಂತ ಹೇಳ್ತಾರೆ, ವೋಕಲ್ ಕಾರ್ಡ್ಸ್ ಅಂತ, ಅದಕ್ಕೆ ತಾಗಿಕೊಂಡಿತ್ತು. ಆಗ ಡಾಕ್ಟರ್ ಹೇಳಿದರು, ನಿಮ್ಮ ಆಪರೇಷನ್ ಆದರೆ ನಿಮ್ಮ ಸ್ವರ ಹೋಗ್ಬೋದು, ಅದನ್ನು ತೆಗಿಬೇಕಾಗ್ಬೋದು ಅಂತ ಹೇಳಿದಾಗ ಆಪರೇಷನ್ನೇ ಬೇಡ ಅಂತ ಹೇಳಿದರು. ನನಗೆ ಸ್ವರ ಇಲ್ಲದಿದ್ದರೆ ನಾನು ಕೆಲಸ ಮಾಡೋದು, ಈಗ ನಾನು ಮಾತಾಡಿ ಕೆಲಸ ಮಾಡೋದು, ಆಪರೇಷನ್ ಬೇಡ ಅಂತಿದ್ದಾಗ ಈಗ ಆಪರೇಷನ್ ಇರಲಿ, ಇದು ಹೇಗಿದ್ರೆ ಬೆಳೀಲಿ, ಸ್ವರ ಹೋಗೋದಾದರೆ ಅದೇನಾಗ್ತದೆ ನೋಡು ಅಂತ. ಆಗ ಅವರು ಸಮಾಧಾನ ಮಾಡಿ ಆಪರೇಷನ್ ಮಾಡಿಸಿಕೊಳ್ಳಿ. ಆಪರೇಷನ್ ಆಗಿ ಏನೋ ಮುಂದೆಗೆ ತೊಂದರೆ ಆದರೆ ಸುದ್ದಿ ಸಂಸ್ಥೆಯಲ್ಲಿ ನೀವು ಇರ್ತೀರಿ, ಕೆಲಸಕ್ಕೆ ಏನೂ ತೊಂದರೆ ಇಲ್ಲ, ನೀವು ಕೆಲಸ ಮಾಡ್ತೀರಿ ಅಂತ ಹೇಳಿದ ಮೇಲೆ ಆಪರೇಷನ್ ಆದಾಗ ಅವ್ರಿಗೆ ತೊಂದರೆ ಆಯಿತು. ನಿಮ್ಗೆ ಗೊತ್ತಿರ್ಬೋದು, ಸ್ವಲ್ಪ ಸಮಯ ಅವ್ರಿಗೆ ಮಾತು ಬರ್ತಿರಲಿಲ್ಲ, ಸ್ವರ ಕೇಳ್ತಿರಲಿಲ್ಲ, ಮಾತು ಪ್ರಯತ್ನ ಸ್ವರ ಕೇಳ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಮನೇಲೇ ಇದ್ದರು. ಪುನಃ ಕಚೇರಿಗೆ ಬಂದು ಕಚೇರಿಯಲ್ಲಿ ಕೂತು ಕೆಲಸ ಪ್ರಾರಂಭ ಮಾಡಿದಾಗ ನಿಧಾನವಾಗಿ ಕೆಲಸ ಮಾಡ್ತಾ ಅವ್ರು ಸ್ವರ ಇಂಪ್ರೂವ್ ಆಯಿತು. ಕೊನೆಯಲ್ಲಿ ಮಾತಾಡ್ತಿದ್ರು. ಆದರೂ ಕೂಡ ಹೊರಗೆ ಹೋಗೋದನ್ನು ತುಂಬ ಕಡಿಮೆ ಮಾಡ್ತಿದ್ರು. ಯಾಕೆಂದರೆ ಗಟ್ಟಿ ಸ್ವರದಲ್ಲಿ ಮಾತಾಡಲಿಕ್ಕೆ ಅವ್ರಿಗೆ ಆಗ್ತಿರಲ್ಲ. ಫೋನ್ನಲ್ಲಿ ಕೂಡ ಮಾತಾಡಲಿಕ್ಕೆ ಸ್ವಲ್ಪ ಹಿಂದರಿತಿದ್ರು. ಆದರೂ ಕೂಡ ಕೆಲಸದಲ್ಲಿ ಪೂರ್ಣ ತೊಡಗಿಸಿಕೊಳ್ತೀವಿ. ಅವರೆಲ್ಲ ಕೆಲಸ ನೋಡಿ ಕೆಲಸ ಮಾಡ್ತಿದ್ರು. ಹಾಗಾಗಿ ಸುದ್ದಿ ಬಿಡುಗಡೆಯ ಇಡೀ ಬಳಗ ಯಾರು ಇಷ್ಟು 36 ವರ್ಷದಲ್ಲಿ ಯಾರು ನಮ್ಮ ಬಂದಿದ್ದಾರ ಅವರಿಗೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ಜನ ಚಂದ್ರಶೇಖರ್. ಹಾಗೆ ಚಂದ್ರಶೇಖರ್ ಇವತ್ತು ಕಾರ್ಯಕ್ರಮ ಬಂದಾಗ ಕೊನೆಯಲ್ಲಿ ಅವರ ಪುನಃ ಕಾಯಿಲೆ ಅದು ಮರುಕಳಿಸಿದಾಗ ಅದರ ಮೊದಲು ಕೂಡ ಅದಕ್ಕೆ ರೇಡಿಯೇಷನ್ ಮಾಡುವಂಥದ್ದು, ಕರೆಂಟ್ ಕೊಡುವಂಥದ್ದು, ಅದು ಕೂಡ ಪ್ರಾರಂಭದಲ್ಲಿ ಹೇಳುವ ಕೂಡ ರೇಡಿಯೇಷನ್ ಮಾಡಿದರೂ ಕೂಡ ಸ್ವರ ಬಿದ್ದು ಹೋಗ್ತದೆ ಅಂತ ಹೇಳೋ ಮಾತಿತ್ತು. ಕೊನೆಯಲ್ಲಿ ರೇಡಿಯೇಷನ್ ಎಲ್ಲವನ್ನೂ ಪ್ರಯತ್ನ ಮಾಡಿದ್ದಾರೆ. ಅವರ ಮಗ ಮತ್ತು ಅವರ ಹೆಂಡತಿ ವಿಷಯದಲ್ಲಿ ಹೇಳಲೇಬೇಕು. 14ರಲ್ಲಿ ಅವರು ನಮ್ಮ ಈ ಪುತ್ತೂರಲ್ಲಿದ್ದವರು ತೋಟ ಮಾಡಿದರು. ಜಾಗಿ ಹೋಗಿ ತಗೊಂಡು ಸಂಚಾರನ ಹತ್ರ ಅಲ್ಲಿ ಕೃಷಿ ಮಾಡಲಿಕ್ಕೆ ಭಾಳ ಕಷ್ಟಪಟ್ಟು ಖಾಲಿ ಜಾಗ ಇದ್ದದನ್ನು ಅಲ್ಲಿ ಏನು ಮಾಡ್ತೀವಿ ಚಂದ್ರಶೇಖರ್ ಅಂತ ಕೇಳಿದರೆ, ಕೆಲಸ ಮುಗಿಸಿ ಮನೆ ಹೋಗಿ ಕೆಲಸ ಮಾಡ್ತೀವಿ, ಪುನಃ ಅಲ್ಲಿ ಕೆಲಸ ಮುಗಿಸಿ ಪುನಃ ಆಫೀಸಿಗೆ ಬರ್ತೀವಿ. ಅಲ್ಲಿ ಸ್ವಲ್ಪ ತೋಟ ಮಾಡಿದ್ದಾರೆ, ಕೃಷಿ ಮಾಡಿದ್ದಾರೆ, ಸಣ್ಣ ಮಟ್ಟಿಗೆ ಮನೆ ಕಟ್ಟಿ. ಅದಕ್ಕಿಂತ ಮುಖ್ಯವಾಗಿ ತನ್ನ ಮಗನನ್ನು ಓದಿಸಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ಮಾಡಿಸಿದ್ದಾರೆ. ಒಳ್ಳೆಯ ಮಗನನ್ನು ಸಾಕಿದ್ದಾರೆ, ಬೆಳೆಸಿದ್ದಾರೆ. ಅವನು ಒಳ್ಳೆಯ ಹುಡುಗ ರೋಹಿತ್, ಹಾಗೆ ಶೀಲಾವತಿ ಅವರ ಪತ್ನಿ, ಅವರಿಬ್ಬರಿಗೂ ಕೂಡ ಅತ್ಯಂತ ಚಂದ್ರಶೇಖರಿಗೆ ಸೇವೆ ಮಾಡಿದ್ದಾರೆ. ಕೊನೆ ಕ್ಷಣದಲ್ಲಿ ಬೆಳಿಗ್ಗೆ ರಾತ್ರಿ ನಿದ್ರೆ ಮಾಡದೆ ಅವರೊಟ್ಟಿಗೆ ಕೂತ್ಕೊಳ್ತಿದ್ರು. ಬೆಳಿಗ್ಗೆದ್ದು ಪುನಃ ಅವ್ರು ನೋಡಿಕೊಳ್ತಿದ್ರು. ಅಂಥ ಒಂದು ಕುಟುಂಬದ ಸೌಕರ್ಯದಲ್ಲಿ ಅವನು ಮಾಡಲಿಕ್ಕೆ ಅವನ ಮಗ ಎಲ್ಲಿ ಹೋದ ಜಾಗ ಇಲ್ಲ. ಆಸ್ಪತ್ರೆಗಳಲ್ಲ, ಹುಬ್ಬಳ್ಳಿಗೆ, ಮೈಸೂರಿಗೆ, ಎಲ್ಲೆಲ್ಲಿ ಕಾಯಿಲೆಗೆ ಮದ್ದಿದೆ ಅಂತ ಹೇಳ್ತಾರ ಅಲ್ಲೆಲ್ಲ ಹೋಗಿದ್ದಾನೆ. ಅಲ್ಲೆಲ್ಲ ಹೋಗಿ ಕ್ಯಾನ್ಸರಿಗೆ, ಅದು ಕ್ಯಾನ್ಸರ್ ಅಂತ ಕನ್ವರ್ಟ್ ಆದಾಗ ಅದಕ್ಕೆ ಏನೆಲ್ಲ ಮದ್ದಿದೆ ಅದಕ್ಕೆಲ್ಲ ಪ್ರಯತ್ನ ಮಾಡಿದ್ದಾನೆ. ಅವನ ಹತ್ರ ದುಡ್ಡು ಇತ್ತಾ ಇಲ್ಲ ಗೊತ್ತಿಲ್ಲ, ಆದರೆ ಪ್ರಯತ್ನ ಅಂತೂ ಎಷ್ಟು ಸಾಧ್ಯ ಇದೆಯಾ, ಎಷ್ಟು ಖರ್ಚಾದರೂ ಆಗಲಿ ಅಂಥೇಳಿ ಮನೋಭಾವನೆಯಿಂದ ಖರ್ಚು ಮಾಡಿದ್ದಾರೆ, ಕೆಲಸವನ್ನು ಮಾಡಿದ್ದಾರೆ.
ಅವರಿಗೆ ಉಳಿಸಿಕೊಳ್ಳುವ ಎಲ್ಲ ಪ್ರಯತ್ನ ಆಗಿದೆ. ಚಂದ್ರಶೇಖರ್ ಗೊತ್ತಿತ್ತು ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಕೊನೆಯ ಕ್ಷಣದಲ್ಲಿ ಅವನೊಳಗೆ ಮಾತಾಡಿದಾಗ ಚಂದ್ರಶೇಖರ್ ಹೇಳಿದಿಷ್ಟೇ, ಸಾಕು ಅಂತ, ಇನ್ನು ಸಾಕು, ನನಗೆ ನೀವು ಚೆನ್ನಾಗಿ ನೋಡಿಕೊಂಡಿದ್ದೀರಿ, ಸಾಕು, ಡಾಕ್ಟ್ರು ಬೇಡ, ನನ್ನನ್ನು ಬಿಡಿ ಅಂತ ಮಾತಿಲ್ಲ. ಅಂದರೆ ಅವರ ಪ್ರಯತ್ನ ಅವರಿಗೆ ಗೊತ್ತಾಗಿದೆ. ಹಾಗೆ ನಮ್ಮ ಬಳಗಕ್ಕೆ ಇದು ದೊಡ್ಡ ನಷ್ಟ ಮಾತ್ರ ಅಲ್ಲ, ಜೀವನದಲ್ಲಿ ಒಂದು ಒಳ್ಳೆಯ ಆದರ್ಶ ವ್ಯಕ್ತಿ, ಒಂದು ಮಾಡೆಲ್ ಅಂತ ಹೇಳ್ತೀವಿ. ಯಾವುದೇ ಸಂಸ್ಥೆ ಬೆಳಿಬೇಕಾದ್ರೆ ನಾವು ಇಂಥವ್ರು ಅಂತ ಹೇಳ್ತೀವಿ. ಬಂದವರಿಗೆ ಚಂದ್ರಶೇಖರೊಟ್ಟಿಗೆ ಮಾತಾಡಿ ಅಂತ, ಅವನೊಟ್ಟಿಗೆ ಮಾತಾಡಿದರೆ ಅವರು ಅದು ಆದರ್ಶ. ಪತ್ರಿಕೆಯಲ್ಲಿ ಹೇಗೆ ಕೆಲಸ ಮಾಡಬೇಕು, ಹೇಗೆ ಇರಬೇಕು ಅಂತೇಳಿದ್ರೆ ಒಂದು ಆದರ್ಶ ವ್ಯಕ್ತಿ ನಮಗೆ. ಹಾಗೆ ಮುಂದಿನ ಜನಾಂಗಕ್ಕೆ ಕೂಡ ಅದು ನಮಗೆ ಆದರ್ಶ ಆಗಿದೆ. ನಾವು ಸುದ್ದಿ ಬಳಗ ಎಲ್ಲರೂ ಕೂಡ ಹೊರಟಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಹೊರಟಿ ನಾವಿದ್ದೆವು. ಸುದ್ದಿ ಚಂದ್ರಶೇಖರ್ ಅವ್ರ ಬಳಗ ನಮ್ಮ ಕುಟುಂಬದಾಗಿ, ಅವರು ನಮ್ಮ ಒಂದು ತಮ್ಮನಾಗಿ, ಅವರ ಮಗ, ಅವನಿಗೆ ಕೂಡ ನಾವು ಹೇಳಿದ್ದೇವೆ, ನೀವು ಯಾವಾಗ ತೊಂದರೆ ಆದರೂ ಕೂಡ ಯಾವುದೇ ಸಂದರ್ಭದಲ್ಲಿ ಸುದ್ದಿಯ ಬಳಗ ಎಲ್ಲಿವರೆಗೆ ಚಂದ್ರಶೇಖರ್ ಅಂದರೆ ನಾವು ಅದು ವೈಯಕ್ತಿಕವಾಗಿ ಹೇಳುವಂಥ ವಿಷಯ ಅಲ್ಲ. ನಮಗೆ ತೊಂದರೆ ಆದಾಗ, ಒಂದು ನಮ್ಮ ಹುಡುಗರ ಮೇಲೆ ಕೇಸ್ ಆದಾಗ ಚಂದ್ರಶೇಖರ್ ಸಂಪೂರ್ಣವಾಗಿ ನಮ್ಮ ಕಡೆ ನಿಂತು, ನಮ್ಮ ಕೇಸ್ ಕೋರ್ಟಿಗೆ ಹೋದಾಗ ಅಲ್ಲಿ ಬಂದು ಜಾಮೀನಾಗಿ ನಮ್ಮವರು ಯಾರಿಗೆ ಬಳಗಕ್ಕೆ ತೊಂದರೆ ಆದರೆ ಒಂದು ಕೇಸ್ಗಳಾಗ್ತಾ ಇರ್ತವೆ, ಪತ್ರಿಕೆಯಲ್ಲಿ ನ್ಯೂಸ್ಗಳಾಗ್ತವೆ, ಕೇಸ್ ಗೊತ್ತಿದೆ ನಮಗೆ ನ್ಯೂಸ್ನ ಮೇಲೆ ಅಂತ. ಯಾವುದೇ ಸಂದರ್ಭ ಬಂದಾಗ ಚಂದ್ರಶೇಖರ್ ದಾಖಲೆಯೊಂದಿಗೆ, ಆರ್ಟಿಸಿಯೊಂದಿಗೆ ಪೊಲೀಸ್ ಸ್ಟೇಷನ್ಗಿರ್ಬೋದು ಅಥವಾ ಕೋರ್ಟ್ನಲ್ಲಿರ್ಬೋದು ಅವರು ಹಾಜರು. ಅದು ಮುಗಿಯುವವರೆಗೆ ಚಂದ್ರಶೇಖರ್ ನಮ್ಮ ಆಪತ್ ಬಾಂಧವನಾಗಿ. ಹಾಗೆ ಇಡೀ ಪತ್ರಿಕೆ ಬಳಗ ನಾವೆಲ್ಲರಿಗೂ ಕೂಡ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೇವೆ. ನಮ್ಮ ನಿರಂತರ ಚಂದ್ರಶೇಖರ್ ಬಗ್ಗೆ, ಸ್ವರ್ಗದ ಬಗ್ಗೆ ನನಗೆ ಗೊತ್ತಿಲ್ಲ, ಸ್ವರ್ಗ ಉಂಟು ಅಂತ ಆದರೆ ಚಂದ್ರಶೇಖರ್ ಹೋಗ್ತಾರೆ ಅಂತ ಹೇಳೋ ಮಾತು ನಮ್ಮದು. ಯಾಕೆಂದರೆ ಅಷ್ಟು ಒಳ್ಳೆಯ ವ್ಯಕ್ತಿ ನಮ್ಮ ನಡುವೆ ಸಿಗಲಿಕ್ಕಿಲ್ಲ. ಅಷ್ಟು ಒಳ್ಳೆಯ ವ್ಯಕ್ತಿ ಇದ್ದು ಅವರು ಸ್ವರ್ಗಕ್ಕೆ ಹೋಗೋದಿಲ್ಲ ಅಂದರೆ ಮತ್ತು ಯಾರೂ ಹೋಗಲಿಕ್ಕಿಲ್ಲ ಅಂತ ಹೇಳೋ ಮಾತಿನಿಂದ ಅವರಿಗೆ ಸ್ವರ್ಗಕ್ಕೆ ಹೋಗಲಿ ಅಂತ ಹಾರೈಸ್ತಾ, ಅವರ ಮಕ್ಕಳಿಗೆ, ಅವರ ಮಗನಿಗೆ ಮತ್ತು ಅವರ ಕುಟುಂಬಕ್ಕೆ, ಅವರ ಶ್ರೀಮತಿಯರಿಗೆ ಸಂಪೂರ್ಣ ಬೆಂಬಲವನ್ನು ಕುಟುಂಬವಾಗಿ ಕೊಡಬಲ್ಲಿರಿ. ಒಂದು ಮಾತು ನಾನು ಖಂಡಿತ ಹೇಳಬಲ್ಲೆ, ಚಂದ್ರಶೇಖರ್ ನಮ್ಮೊಟ್ಟಿಗೆ ಕೆಲಸ ಮಾಡಿದಾಗ ಖಂಡಿತ ಕುಟುಂಬದಿಂದ ತುಂಬ ಕೆಲಸ ಕೊಟ್ಟಿರಲಿಕ್ಕಿಲ್ಲ. ನನಗೆ ಖಂಡಿತ ಹೇಳಬಲ್ಲಕ್ಕೆ ನಮ್ಮೊಟ್ಟಿಗೆ ಇರ್ತೀವಿ. ನಿಮ್ಮ ಕುಟುಂಬದ ಕಾರ್ಯಕ್ರಮಗಳಲ್ಲಾಗಲಿ, ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗಲಿಕ್ಕೆ ಅವರಿಗೆ ಸಮಯ ಸಿಕ್ಕಿರಲಿಕ್ಕಿಲ್ಲ ಅಂತ ನೆನೆಸ್ಕೊಳ್ಳಿರ್ತಾರೆ. ಅದು ನಿಮ್ಮಲ್ಲಿ ತುಂಬ ಜನಕ್ಕೆ ಇರ್ಬೋದು, ಆರು ಬತ್ತಿದ್ದೀರಿ ಪೋಯ್ತೀರಿ ಅಂತ. ಆದರೆ ನಾನು ಹೇಳಬಲ್ಲೆ, ಅವರು ಸಂಸ್ಥೆಯಲ್ಲಿದ್ದಾಗ ಇಡೀ ದಿವಸ ಇಲ್ಲೇ ಕೆಲಸ ಮಾಡ್ತಾಯಿದ್ರು. ನಾನು ಇಸ್ಕೊಳ್ತೇನೆ, ಹೋಗ್ಲಿಕ್ಕೆ ಸಮಯ ಇಲ್ಲ ಉಂಟು, ಪುನಃ ಮನೆ ಮತ್ತೆ ಅಂಗಡಿ. ಆದ್ದರಿಂದ ಅವರು ಒಂದು ವೇಳೆ ಕುಟುಂಬಕ್ಕೆ ಬೇಕಾದಷ್ಟು ಸಹಾಯವನ್ನು ಮಾಡದೇ ಇದ್ದಲ್ಲಿ ಅಥವಾ ನಿಮ್ಮಲ್ಲಿ ಸಂಬಂಧದಲ್ಲಿ ಬೆಳೆಸದೇ ಇದ್ದಲ್ಲಿ ಅದಕ್ಕೊಂದು ಕಾರಣ ನಾವು, ಆ ತಪ್ಪು ನಮ್ಮದು. ಚಂದ್ರಶೇಖರ್ ನಮ್ಮೊಟ್ಟಿಗೆ ಇದ್ದದ್ರಿಂದ, ನಾವು ಜವಾಬ್ದಾರಿ ಕೊಟ್ಟದ್ರಿಂದ ಕುಟುಂಬದಲ್ಲಿ ಬೆಳೀಲಿಕ್ಕೆ ಅವರಿಗೆ ಅವಕಾಶ ಸಿಕ್ಕಿರಲಿಕ್ಕಿಲ್ಲ. ಆ ಕಾರಣಕ್ಕೆ ನಿಮ್ಮೆಲ್ಲ ಕುಟುಂಬದವರಿಗೆ ಚಂದ್ರಶೇಖರ್ನ ಪರವಾಗಿ ನಾನು ಕೇಳಿಕೊಳ್ತಿದ್ದೆ ಏನಂದರೆ, ಚಂದ್ರಶೇಖರ್ ನಮ್ಮ ಆತ್ಮೀಯರು, ಕುಟುಂಬಕ್ಕೆ ಕೂಡ ನಿಮಗೆ ಒಳ್ಳೆ ಹೆಸರನ್ನು ತಂದಿದ್ದಾರೆ. ಚಂದ್ರಶೇಖರ್ ಮಾಡಿದ ಹೆಸರು ಅವರ ಮಗನಿಗೆ ಮತ್ತು ಅವರ ಹೆಂಡತಿಗೆ ಆಗಲಿ, ಅವರ ಕುಟುಂಬಕ್ಕಾಗಲಿ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ನಿಮಗೆಲ್ಲರೂ ಕೂಡ ಅದಕ್ಕೂ ನಮ್ಮ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಎಲ್ಲರಲ್ಲಿ ಕೂಡ ಒಂದು ಪ್ರಾರ್ಥನೆ ಇಷ್ಟೇ. ಒಂದು ನಿಮಿಷ ಎಲ್ಲರೂ ಎದ್ದು ನಿಂತು ಮೌನ ಪ್ರಾರ್ಥನೆಯನ್ನು ಮಾಡಬೇಕು. ಮಾಡಿದ ನಂತರ ಹೂಗುಚ್ಛವನ್ನು ಹಾಕಿ, ಹೂವನ್ನು ಹಾಕಿ ಅವರಿಗೆ ಸ್ವರ್ಗಕ್ಕೆ ಹೋಗೋ ಆಸೆ ಹಂಚಿ ಒಂದು ನಿಮಿಷ ಮೌನ ಪ್ರಾರ್ಥನೆ.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಯುಪಿಐ ಸ್ಕ್ಯಾನರ್ ಬಳಸಿ ಹಣ ತೆಗೆಯಿರಿ. ಕಾರ್ಡ್ ಇಲ್ಲದೆಯೇ ಹಣ ವಿತ್ಡ್ರಾ ಮಾಡಬಹುದಾದ ವ್ಯವಸ್ಥೆ. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ವಿತ್ಡ್ರಾ ಮಾಡಿ. ಯೂನಿಯನ್, ಕೆನರಾ, ಸೌತ್ ಇಂಡಿಯನ್, ಇಂಡಿಯನ್ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಪುತ್ತೂರು 1 ನಡೆಸ್ತಾ ಇರುವ ಎಟಿಎಂ. ಪುತ್ತೂರಿನ ಕೇಂದ್ರ ಭಾಗಗಳಾದ 4 ಕಡೆ ನಮ್ಮ ಎಟಿಎಂ ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ, ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್, ಸಿಟಿ ಗೋಲ್ಡ್ ನ ಎದುರು, ಜುಮಾ ಮಸೀದಿ ಬಳಿ, ಮುಖ್ಯ ರಸ್ತೆ, ಪುತ್ತೂರು. ಕೆಇಬಿ ಬಿಲ್ ಕೌಂಟರ್ ನ ಎದುರುಗಡೆ, ಸೋನು ಸ್ಟುಡಿಯೋ ಬಳಿ, ಮಾರ್ಕೆಟ್ ರಸ್ತೆ, ಪುತ್ತೂರು. ಪುತ್ತೂರು 1 ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ.